ಕಾಂತಾರ ಅಧ್ಯಾಯ 1 ಚಿತ್ರದ ಮುಹೂರ್ತದ ಪ್ರಯುಕ್ತ ಕುಂದಾಪುರದ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ವಿಶೇಷ ಪೂಜೆ ನಡೆತಂಡ. ಹೊಂಬಾಳೆ ಫಿಲಂ ವಿಜಯ್ ಕಿರಂಗಂದೂರು ನಿರ್ಮಾಣದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆ ಮಂತದ ನಿರ್ದೇಶಿಸಾಯಿನ ಬಹು ನಿರೀಕ್ಷಿತ ಚಿತ್ರ ಕಾಂತಾರ. ಚಿತ್ರತಂಡದ ಕುಂಬಾಸಿ ವಿನಾಯಕ ದೇವರಿಗೆ ವಿಶೇಷ ಸೇವೆ ಕೊರಿಯರ ಉಂಡು. 3 ಗಣಪತಿ ಸೇವೆ, ತ್ರಿಕಾಲ ಸೇವೆ, ಅನ್ನದಾನನ ಚಿತ್ರತಂಡ ಕೊರಿಯರ ಉಂಡು. ಇಡೀ ದೇವಸ್ಥಾನನ ಪುಷ್ಪಡ ಚಿತ್ರತಂಡ ಸಿಂಗಾರ ಮಂತಿದ್ದಾರೆ. ಕಾಂತಾರದ ಅಧ್ಯಾಯ 1 ಶುರು ಮಾಡಿದ್ವಿ, 2 ನೋಡಿದ್ರಿ, ತುಂಬ ಅದ್ಭುತವಾದಂಥ ಆಶೀರ್ವಾದ ಮಾಡಿ ಸಿನಿಮಾ ದೊಡ್ಡ ಹಿಟ್ ಮಾಡಿದ್ವಿ. ಸಂಪೂರ್ಣ ಸಕ್ಸಸ್ಸನ್ನು ಕನ್ನಡಿಗರಿಗೆ ಹಾಕಿಸೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ. ಅದೇ ಥರದಲ್ಲಿ ಮುಂದುವರೆದ ಪಯಣ. ಆದರೆ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಡ್ತೀನಿ, ಹಿಂದೆ ನಡೀತು. ನೀವು ಎಷ್ಟು ಇದಕ್ಕೆ ಹರಿಸಿ ಹಾರೈಸಿದ್ದೀರ, ಅದೇ ರೀತಿ ಈ ಸಿನಿಮಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದೆ. ತುಂಬ ದೊಡ್ಡ ಯಶಸ್ಸನ್ನು ಪಟ್ಟಿದ್ದೀರ. ಇದನ್ನು ಜವಾಬ್ದಾರಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತೀವಿ. ದೊಡ್ಡ ಆನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ವಿಜಯ್ ಕಿರಂಗಂದೂರು ಯಾವತ್ತೂ ನಂಬಿದಂಥ ದೇವರು. ನಮಗಂತೂ ಆನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಂಬಿದಂಥ ದೇವರು ಕೂಡ. ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾರೆ. ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಆಶೀರ್ವಾದ ತೊಗೊಂಡು ಕೆಲಸ ಶುರು ಮಾಡ್ತಾ ಇದ್ವಿ. ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜನ ಸೇರಿರೋದು ನೋಡಿದ್ರೆ ಭಾಳ ನಿರೀಕ್ಷೆ ಈ ಎರಡನೇದಕ್ಕೆ, ಅಂದರೆ ಮೊದಲನೇದಕ್ಕೆ. ಅಂದರೆ ಮಾಧ್ಯಮದವರು ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ, ಯಾಕಂದರೆ ಪೂಜೆ ಮತ್ತು ಸಾರ್ವಜನಿಕರು ಕೂಡ ದೇವಸ್ಥಾನಕ್ಕೆ ಬರೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ಅಂತ. ಹಾಗಾಗಿ ಆಡಳಿತ ಮಂಡಳಿಯವ್ರ ಹತ್ರ ನಾವು ಒಂದು 10-15 ನಿಮಿಷದ ಸಮಯವನ್ನು ತೊಗೊಂಡು, ಯಾಕಂದರೆ ಸಾರ್ವಜನಿಕರು ಎಲ್ಲರೂ ನಮ್ಮದಂಥ ಭಕ್ತರು. ಆಮೇಲೆ ನಮ್ಮ ಈಗ ಕೋಟೇಶ್ವರ ಹಬ್ಬ ಇರೋದ್ರಿಂದ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ತೊಂದರೆ ಆಗಬಾರ್ದು ಅಂತಲೇ ನಾವು ಆ್ಯಕ್ಚುಲಿ ಮಾಧ್ಯಮಕ್ಕೆ ಹೇಳಿರಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿ ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡೋಣ ಅಂತ. ಬಟ್ ಸಮ್ಮವು ಅದು ಇನ್ಫಾರ್ಮೇಷನ್ ಹೊರಗಡೆ ಹೋಗುತ್ತೆ, ಅದನ್ನು ನಿಲ್ಸೋಕ್ಕಾಗೋದೇ ಇಲ್ಲ. ಸೊ ಆದ್ರೂ ಎಲ್ಲ ಹಬ್ಬ ಇರೋದ್ರಿಂದ ಒಂದಷ್ಟು ಜನ ಸೇರಿದ್ದಾರೆ, ಖುಷಿ ಆಗುತ್ತೆ ಅವರೆಲ್ಲರೂ ವಿಶಸ್ಗಳನ್ನ ಕೊಡೋದು. ಮೊದಲ ಅಧ್ಯಾಯ ಬಗ್ಗೆ ಚೂರು ಹೇಳಿ ಸರ್. ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಜೊತೆಗೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡ್ತೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಸಿನಿಮಾನೇ ಮಾತಾಡೋದು ಚೆನ್ನಾಗಿ. ಎಲ್ಲಿ ಇರ್ತದೆ ಮೋಸ್ಟ್ಲಿ ಈ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಕಥೆ ಆಗಿರೋದು. ಮೋಸ್ಟ್ಲಿ ಈ ಭಾಗದಲ್ಲಿ ಹಾಗೇನಿಲ್ಲ. ಸದ್ಯಕ್ಕೆ ನಾನು ಪ್ರಕಾಶ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹುಡುಕೊಂಡು ಖಂಡಿತ ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ. ಯಾಕಂದರೆ ಕಾಂತಾರ ನಾವು ಮಾಡಿದ ಕನ್ನಡ ಸಿನಿಮಾವಾಗಿ, ಆಮೇಲೆ ಜನ ಅದನ್ನು ಅಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯ. ಹೌದು, ಖಂಡಿತವಾಗ್ಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹೋಗ್ತಾ ಇದ್ದೀವಿ. ಸೊ ಕರ್ನಾಟಕದ ಬೇರೆ ಭಾಗದಿಂದಲೂ ಕೂಡ, ಕರಾವಳಿಯವರಾಗಲಿ ಅಥವಾ ಹೊರಗಡೆ ಭಾಗದವರು ಕೂಡ ಮೋರಪ್ಪ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹೋಗುವಂಥ ಪ್ರಯತ್ನ. ನಿರ್ಮಾಪಕರು ಮತ್ತು ಹೊಂಬಾಳೆ ಬಗ್ಗೆ ಅವರು ದೊಡ್ಡ ಸ್ಟ್ರೆಂತು, ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು. ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ. ಕಾಂತಾರ ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕಿರಂಗಂದೂರು ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಂಬಿಕೆ ಏನಿತ್ತು, ಇಲ್ಲ ಇದನ್ನು ತೊಗೊಂಡು ಹೋಗ್ಬೋದು, ಜನ ಅಕ್ಸೆಪ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಲ್ಲರೂ ಕೂಡ. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲೂ ಹೋಗುತ್ತೆ ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡಕೊಂಡಾಗ ಆ ಕಥೆ ಏನು ಹೇಳ್ತಿದೆ ಅದಕ್ಕೆ ಬೇಕಾಗಿರೋದು ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆ ವಿಜಯಣ್ಣ. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ. ಅಜನೀಶ್ ಎಲ್ಲ ಬಂದಿದ್ದಾರೆ. ಹೌದು, ಅಜನೀಶ್ ಅವರು ಟೆಕ್ನಿಕಲ್ ಟೀಮ್ ಯಾರು ಚೇಂಜ್ ಆಗಲ್ಲ. ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ, ಅಜನೀಶ್ ಅವರು ಮ್ಯೂಸಿಕ್, ಆರ್ಟ್ ಟೀಮು ಕೂಡ ಬೆಂಗಳೂರು ಆ್ಯಡ್ ಆಗಿದ್ದಾರೆ.